ಅಯ್ಯೋ ಮುಖದ ಮೇಲೆ ಸುಕ್ಕು ಬೀಳ್ತಾ ಇದೆ, ನೆರಿಗೆ ಬೀಳ್ತಾ ಇದೆ, ಫೈನ್ ಲೈನ್ಸ್ ಬರ್ತಾ ಇದೆ ಅಂತ ಚಿಂತೆ ಆಗ್ತಾ ಇದೆಯಾ? ತುಂಬ ಕಾಸ್ಟ್ಲಿ ಕ್ರೀಮ್ಗಳನ್ನೆಲ್ಲ ತಗೊಂಬಂದು ಟ್ರೈ ಮಾಡ್ತಾ ಇದ್ದೀರಾ? ಇವತ್ತೇ ಸ್ಟಾಪ್ ಮಾಡಿ. ತುಂಬಾ ಸೇಫ್ ಆಗಿರುವಂಥ, ನ್ಯಾಚುರಲ್ ಆಗಿರುವಂಥ, ಸಿಂಪಲ್ ಆಗಿರುವಂಥ ಈ ಒಂದು ಮನೆಮದ್ದನ್ನು ಸ್ವಲ್ಪ ದಿನ ಟ್ರೈ ಮಾಡಿ. ರಿಸಲ್ಟ್ ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಏನು ಅಂತ ಗೊತ್ತಾಗಬೇಕಾದ್ರೆ, ಹೇಗೆ ಉಪಯೋಗ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಮುಖದಲ್ಲಿ ಸುಕ್ಕು ನೆರಿಗೆ ಕಮ್ಮಿ ಆಗಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮೇ ಹೊರಗಡೆಯಿಂದ ತಗೊಂಬಂದು ಕ್ರೀಮ್ಗಳನ್ನು ಹಚ್ಚೋ ಬದಲು ಈ ಸಿಂಪಲ್ ಆಗಿರುವಂಥ, ತುಂಬ ಸೇಫ್ ಆಗಿರುವಂಥ, ನ್ಯಾಚುರಲ್ ಆಗಿರುವಂಥ ಒಂದು ಸಿರಮನ್ನು ಮನೇಲಿ ಮಾಡಿಬಿಟ್ಟು ಹಚ್ಕೊಂಡು ನೋಡ್ಬೋದು. ಅಟ್ಲೀಸ್ಟ್ ಒಂದು 2 ವಾರ ಟ್ರೈ ಮಾಡಿದರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಿಮಗೆ ಹ್ಯಾಪಿ ಅಂತ ಅನಿಸಿದ್ರೆ, ರಿಸಲ್ಟ್ ಸಿಕ್ಕಿದ್ರೆ, ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ನೀವು ಇದನ್ನ ಬಿಟ್ಬಿಟ್ಟು ನಿಮ್ಮದು ನಾರ್ಮಲ್ ಕ್ರೀಮ್ ಏನಿದೆ ಅದನ್ನ ಹಚ್ಕೋಬಹುದು. ಬಟ್ ನನ್ನ ಪ್ರಕಾರ ಒನ್ ಆಫ್ ಅಂದರೆ ಒಂದು ತುಂಬ ಉತ್ತಮವಾಗಿರುವಂಥ ಈ ಸೆರಮ್ ಇದು. ಯಾಕಂತಂದರೆ ಸುಕ್ಕನ್ನು ಕಮ್ಮಿ ಮಾಡಲಿಕ್ಕೆ, ನೆರಿಗೆಯನ್ನು ಕಮ್ಮಿ ಮಾಡಲಿಕ್ಕೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, ಯಾಕಂತಂದರೆ ತುಂಬ ಸೇಫ್ ಇದು. ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ಕೆಮಿಕಲ್ ಇಲ್ಲ, ಪೂರ್ತಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡುವಂಥದ್ದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ. ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದು ಎಷ್ಟೊಂದು ಅದ್ಭುತವಾಗಿರುವಂಥ ಮನೆಮದ್ದು ಅಂತಂದರೆ ಇದು ನನ್ನ ತುಂಬ ಫೇವ್ರೇಟ್. ಯಾಕಂತಂದರೆ ಇದನ್ನ ಒಂದು ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಈ ಅಗಸೆ ಬೀಜ ಅದರಿಂದ ಮಾಡುವಂಥದ್ದು ಸೌಂದರ್ಯವನ್ನು ಕಾಪಾಡೋದಕ್ಕೆ, ಕೇಶ ರಕ್ಷಣೆಗೆ ಇರ್ಬೋದು ಅಥವಾ ನಮ್ಮ ತ್ವಚೆಯ ರಕ್ಷಣೆಗೆ ಇರ್ಬೋದು, ಅಗಸೆ ಬೀಜದ ಅದ್ಭುತ ಲಾಭಗಳಿವೆ. ಅದನ್ನ ನಾನು ನಿಧಾನಕ್ಕೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇವತ್ತು ಈ ಅಗಸೆ ಬೀಜದ ಒಂದು ಜೆಲ್ ನಮ್ಮ ತ್ವಚೆಯ ಮೇಲೆ ಬೀಳುವಂಥ ರಿಂಕಲ್ಸ್ ಇರ್ಬೋದು, ಫೈನ್ ಲೈನ್ಸ್ ಇರ್ಬೋದು, ಅದನ್ನ ಯಾವ ಥರ ಕಾಪಾಡುತ್ತೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮೊದಲು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಅಗಸೆ ಬೀಜನ ತಗೊಂಡು ನೀವನ್ನು ಕ್ಲೀನ್ ಮಾಡ್ಕೋಬೇಕು. ಹೊರಗಡೆಯಿಂದ ತಂದಿರ್ತೀವಿ, ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ಅದರ ಮೇಲಿರೋ ಧೂಳಿರ್ಬೋದು, ಕೊಳೆ ಇರ್ಬೋದು, ಅದು ಹೋಗಬೇಕು. ಅದನ್ನ ತುಂಬ ಕ್ಲೀನ್ ಮಾಡಿ ಆದ ನಂತರ 1 ಬೌಲಷ್ಟು ಅಗಸೆ ಬೀಜಕ್ಕೆ 2 ಬೌಲಷ್ಟು ನೀರನ್ನು ಇಟ್ಬಿಟ್ಟು ನಾವು ಅದನ್ನ ಕುದೀಲಿಕ್ಕೆ ಬಿಡಬೇಕು. ಮೆಲ್ಲಗುರಿಟು ಇದನ್ನ ಚೆನ್ನಾಗಿ ಕುದಿಸಿ. ಯಾಕಂತಂದರೆ ಇದು ಬಿಸಿ ಆಗ್ತಾ ಇದ್ದಾಗೆ ಅದರಲ್ಲಿ ನೊರೆ ಅಂದರೆ ಆ ಜೆಲ್ ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ, ಅದು ಉಕ್ಕಿ ಬರುತ್ತೆ. ಆದ್ದರಿಂದ ನೀವು ಆವಾಗವಾಗ ಮಗಿಸ್ತಾ ಇರಬೇಕು. ಒಂದು 3-4 ನಿಮಿಷ ಬಿಟ್ಟರೆ ಸಾಕು. ಅದರ ಜೆಲ್, ನೀರಿದೆಯಲ್ವ ಜೆಲ್ ಟೈಪ್ ಆಗುತ್ತೆ. ತುಂಬ ದಪ್ಪ ಆಗೋದು ಬೇಡ, ಅದನ್ನ ನಿಮಗೆ ಫಿಲ್ಟರ್ ಮಾಡೋದಕ್ಕಾಗಲ್ಲ. ಮೀಡಿಯಮ್ ದಪ್ಪ ಆದರೆ ಸಾಕು. ಸ್ಟವ್ ಬಂದ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಾದ ನಂತರ ನೀವೊಂದು ಕ್ಲೀನಾಗಿರುವಂತಹ ಬಿಳಿ ಬಟ್ಟೆ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ತಗೊಂಡು ಏನು ಮಾಡಬೇಕು ಅಂತಂದರೆ ಇದನ್ನ ಚೆನ್ನಾಗಿ ಫಿಲ್ಟರ್ ಮಾಡಬೇಕು. ಈ ನೀರಿದೆಯಲ್ವ ಜೆಲ್ ಟೈಪ್ ಆಗಿರುತ್ತೆ, ನಿಮಗೆ ಅದಷ್ಟು ಅಂದರೆ ಲೋಳೆ ಇದು, ಅದಷ್ಟು ಬೇಗ ನಿಮಗೆ ಫಿಲ್ಟರ್ ಮಾಡೋಕ್ಕಾಗಲ್ಲ. ಅದರಿಂದ ಯಾವುದಾದ್ರೂ ಅಂದರೆ ತೆಳ್ಳಗಿರುವಂಥ ಬಟ್ಟೆ ಇದ್ದರೆ ಕ್ಲೀನಾಗಿ ಫಿಲ್ಟರ್ ಮಾಡ್ಕೋಬೋದು. ಯಾಕಂತಂದರೆ ಜೆಲ್ ದಪ್ಪ ಇರುತ್ತೆ. ನೀಟಾಗಿ ಒಂದು ಕ್ಲೀನಾಗಿರುವಂಥ ಬೌಲಿಗೆ ಫಿಲ್ಟರ್ ಮಾಡ್ಕೊಂಡ್ರೆ ಬಟ್ಟೆಯಲ್ಲಿ ಸೋಸ್ಕೊಂಡು ಆ ಜೆಲ್ಲನ್ನು ತಗೊಂಬಿಡಿ. ನೋಡಿ, ಈ ಥರ ಬರುತ್ತೆ ಜೆಲ್. ಇದು ಮ್ಯಾಜಿಕ್. ಇದನ್ನ ನೀವು ತಲೆಗೂ ಹಚ್ಕೋಬೋದು, ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಮುಖಕ್ಕೂ ಹಚ್ಕೋಬೋದು. ಇದಕ್ಕೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಹಾಕೋಬೋದು. ಇದು ಯಾಕೆ ಅಲೋವೆರಾ ಜೆಲ್? ಇನ್ನೊಂದು ಪ್ರಕೃತಿಯ ವಿಸ್ಮಯ ಅಂದರೆ ನಮ್ಮ ಸೌಂದರ್ಯ ಮತ್ತು ನಮ್ಮ ಕೇಶ ರಕ್ಷಣೆ ಮಾಡೋದಕ್ಕೆ. ಅದಕ್ಕೊಂದು ಸ್ವಲ್ಪ 1 ಟೀ ಸ್ಪೂನಷ್ಟು ರೋಸ್ ವಾಟರನ್ನು ಕೂಡ ಹಾಕಬೇಕು. ರೋಸ್ ವಾಟರ್ ಕೂಡ ಅಷ್ಟೇ, ಇದು ಕೂಡ ತುಂಬ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಅದನ್ನ ತಗೊಂಬಂದು 1 ಕ್ಯಾಪ್ಸೂಲನ್ನು ಹಾಕಬೇಕು. 1 ಟೀ ಸ್ಪೂನು ರೋಸ್ ವಾಟರ್, ಗುಲಾಬಿ ವಾಟರ್, 1 ಟೀ ಸ್ಪೂನ್ ಅಲೋವೆರಾ ಜೆಲ್ ಪ್ಯೂರ್ ಆಗಿರೋದನ್ನೇ ಬಳಸಿ. ಮತ್ತೆ ಹೇಳ್ತಾ ಇದ್ದೇನೆ, ಮುಖಕ್ಕೆಲ್ಲ ಹಚ್ಚುವ ಇಂಗ್ರೀಡಿಯೆಂಟ್ಸ್ ಆದಷ್ಟು ಪ್ಯೂರ್, ಯಾವುದೂ ಕಲಬೆರಕೆ ಇಲ್ಲದಂಥದ್ದು ಇರಬೇಕು. ಅದಾದ ನಂತರ ರಿಸಲ್ಟ್ ಸಿಕ್ಕಿಲ್ಲ, ಇರಿಟೇಷನ್ ಆಗುತ್ತೆ ಅಂತಂದರೆ ಅದಕ್ಕೆ ನೀವು ಉಪಯೋಗ ಮಾಡುವಂಥ ವಸ್ತುಗಳೇ ಕಾರಣ. ಅದರಲ್ಲಿ ಕಲಬೆರಕೆ ಇರೋದೇ ಕಾರಣ. ಇಲ್ಲದಿದ್ದರೆ ಪ್ರಕೃತಿಯಲ್ಲಿ ಸಿಗುವಂಥ ಈ ಪರಿಶುದ್ಧವಾಗಿರುವಂಥ ಅಲೋವೆರಾ ಜೆಲ್ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಗುಲಾಬಿ ವಾಟರ್ ಇರ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೆಲ್ ಟೈಪ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಒಂದು ಗ್ಲಾಸ್ ಬಾಟಲಿಗೆ ಹಾಕಿಬಿಟ್ಟು ನೀವು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು 7 ದಿನ ತನಕ ಅಂದರೆ 1 ವಾರ ತನಕ ಉಪಯೋಗ ಮಾಡ್ಬೋದು. 1 ವಾರ ಆದ ನಂತರ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಾವಿದಕ್ಕೆ ಪ್ರಿಸರ್ವೇಟಿವ್ ಹಾಕಲ್ಲ. ಆದ್ದರಿಂದ ಒಂದು ವೇಳೆ ಫ್ರಿಜ್ಜಲ್ಲಿಟ್ಟರೂ ಕೂಡ 1 ವಾರದ ನಂತರ ಉಪಯೋಗ ಮಾಡೋದು ಅಷ್ಟು ಸೇಫ್ ಇರಲ್ಲ. ಉಪಯೋಗ ಮಾಡೋದು ಹೇಗೆ? ನೀವು ಮುಖನ ಅಥವಾ ಕೈ ಕಾಲುಗಳನ್ನು ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡು, ಅಂದರೆ ಮುಖ ಎಲ್ಲ ಒರೆಸಿ ಆದ ನಂತರ ಈ ಜೆಲ್ಲನ್ನು ಸ್ವಲ್ಪ ತಗೊಂಡು
ಕ್ಲೀನಾಗಿ ಮುಖ ಕೈಕಾಲುಗಳಿಗೆ ಹಾಕಿ ತಿಕ್ಕೋಬೇಕು. 1-2 ನಿಮಿಷ ಆದರೂ ನೀವು ಮಸಾಜ್ ಮಾಡ್ಕೋಬೇಕು. ಮತ್ತೆ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ನೀವು ಮುಖದಲ್ಲಿ ಮೇಕಪ್ ಇರುತ್ತೆ ಅಥವಾ ಹೊರಗಡೆಯಿಂದ ಹೋಗಿ ಬಂದಿರ್ತೀರಿ, ಮುಖ ಕ್ಲೀನ್ ಇರಲ್ಲ ಅಂತಂದರೆ ನೀವು ಇದನ್ನ ಮಾಡೋದಕ್ಕೆ ಹೋಗಬೇಡಿ. ಮುಖನ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಬಿಟ್ಟು ಈ ಜೆಲ್ಲನ್ನು ತಗೊಂಡು ನೀಟಾಗಿ ಹಚ್ಚಿಬಿಟ್ಟು ಈ ಥರ ಮಸಾಜ್ ಮಾಡ್ಕೋಬೇಕು. ಕಣ್ಣಿನ ಭಾಗದಲ್ಲಿ ಲೈಟಾಗಿ ಸರ್ಕ್ಯುಲರ್ ಮೋಷನಿಂದ ಮಸಾಜ್ ಮಾಡ್ಕೊಳ್ಳಿ. 2-3 ನಿಮಿಷ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ಒಳ್ಳೆಯದು. ಫೈನ್ ಲೈನ್ಸ್, ರಿಂಕಲ್ಸನ್ನು ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಮಸಾಜ್ ಮಾಡಿ ಆದ ನಂತರ ಒಂದು 15-20 ನಿಮಿಷ ಬಿಟ್ಟು ತೊಳ್ಕೊಳ್ಳಿ. ದಿನ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ. ಅಲೋವೆರಾ ಜೆಲ್ ಹೊರಗಡೆಯಿಂದ ತರೋದಿದ್ರೆ ಪ್ಯೂರ್ ಆಗಿರೋದನ್ನೇ ಉಪಯೋಗ ಮಾಡ್ಕೊಳ್ಳಿ. ಅಗಸೆ ಬೀಜ ಏನೂ ಪ್ರಾಬ್ಲಮ್ ಆಗಲ್ಲ, ಯಾರು ಬೇಕಾದ್ರೂ ಇದನ್ನ ಉಪಯೋಗ ಮಾಡ್ಬೋದು. ಅಂದರೆ ಯಾವ ಸ್ಕಿನ್ ಟೈಪ್ ಅವರು ಉಪಯೋಗ ಮಾಡ್ಬೋದು. 20 ನಿಮಿಷ ಆದ ನಂತರ ಮುಖನ ತೊಳ್ಕೊಂಡು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ದಿನ ಈ ಥರ ಮಾಡೋದ್ರಿಂದ 1 ವಾರದಲ್ಲಿ ಸುಕ್ಕು ಕಮ್ಮಿ ಆಗುತ್ತೆ ನಿಮ್ಮ ಮುಖದಲ್ಲಿ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಮುಖ ಈವನ್ ಟೋನ್ ಬರುತ್ತೆ, ಗ್ಲೋಯಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ, ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಅಂದರೆ ಬ್ರೈಟ್ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ ರಿಸಲ್ಟ್ ನೋಡಿದರೆ. ನಾನು ಇದನ್ನ ದಿನ ಅಪ್ಲೈ ಮಾಡ್ತಾ ಇದ್ದೇನೆ. ನಾನೊಂದು 2 ಸರಿ ಆದರೂ ಉಪಯೋಗ ಮಾಡ್ತೀನಿ, ಕೆಲವೊಂದು ಸರಿ. ಯಾಕಂತಂದರೆ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮಗೆ ಆದರೂ ಕೂಡ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.